ಕರ್ನಾಟಕದಲ್ಲಿ ಲೋಕಾಯುಕ್ತ ಇತ್ತು, ಆ ಸಂಸ್ಥೆಯನ್ನು ಬಿಟ್ಟು ACBಯನ್ನು ಮಾಡಿದರು. ಆದರೆ ನಿಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಅನುಕೂಲಕರವಾಗಿರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಮಾಡಿದೆ ಅನ್ನುವಂಥ ಮಾತುಗಳಿತ್ತು. ನೋಡಿ, ಈ ಒಂದು ಕೆಲವು ಮಾತುಗಳಿವೆ. ಏನಂತಂದರೆ ಗಾದೆಯ ಮಾತುಗಳನ್ನು ನಾವು ನೆನಪಿಸಿಕೊಳ್ಬೇಕು. ಏನಂತ ಹೇಳಿದರೆ, ಈ ಸಿದ್ದರಾಮಯ್ಯ ಎನ್ನುವಂಥ ಒಬ್ಬ ವ್ಯಕ್ತಿ, ಅವನಿಗೆ ಎಷ್ಟು ಬಾಯಿಯಲ್ಲೆಲ್ಲ ಕೈಯಲ್ಲೆಲ್ಲ ಏನರಲ್ಲಿ ನೀವು ಕೊಡಿ, ಅದು ದಪ್ಪ ಚರ್ಮ, ಅವರಿಗೆ ನಾಟುವುದಿಲ್ಲ. ಅಂತ ಒಬ್ಬ ವ್ಯಕ್ತಿ ನಾವು ಪ್ರತಿಭಟನೆ ಮಾಡಿದ್ದೇವೆ, ವಿರೋಧವನ್ನ ಮಾಡಿದ್ದೇವೆ. ಇವತ್ತು ಲೋಕಾಯುಕ್ತವನ್ನ ಯಾವುದೇ ಕಾರಣಕ್ಕೂ ಗಟ್ಟಿಪಡಿಸಬೇಕು, ಲೋಕಾಯುಕ್ತ ಬೇಕು ಅಂತ ಹೇಳಿದವರೇ, ಲೋಕಾಯುಕ್ತವನ್ನು ಮಾಡಿದವರೇ ನಾವು. ಇವತ್ತು ಬಹುಶಃ ಲೋಕಾಯುಕ್ತವನ್ನು ಸ್ವಲ್ಪ ವೀಕ್ ಮಾಡಿ, ಅದಕ್ಕೆ ಏನೋ ಬಲ ಇಲ್ಲದ ರೀತಿಯಲ್ಲಿ ಮಾಡಿ ACB ಏನೋ ನೇಮಕ ಮಾಡಿ, ಇವರ ಭ್ರಷ್ಟಾಚಾರಗಳು, ಇವರ ಅನಾಚಾರಗಳು, ಇವರ ಕುತಂತ್ರಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದರಿಂದ ಇವರದೇ ಕೆಲವು ಕೈಗೊಂಬೆಗಳನ್ನು, ಅಧಿಕಾರಿಗಳನ್ನು ACBಯಲ್ಲಿ ಮಾಡಿ ಇವತ್ತು ಅಂತ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಇದು ವಿರೋಧ ಮಾಡ್ತದೆ. ಮೊದಲಿನಿಂದಲೂ ಮಾಡಿದ್ದೇವೆ. ಇದನ್ನು ಜನರಿಗೆ ಇವತ್ತು ಮನೆ ಮನೆಗೆ ಚುನಾವಣೆಯ ಸಂದರ್ಭದಲ್ಲಿ ತಿಳಿಸುವಂತ. ಈಗ ನೇರವಾಗಿ ಮೂಡುಬಿದ್ರೆ ಅಥವಾ ಮೂಡುಬಿದ್ರೆ ಕ್ಷೇತ್ರಕ್ಕೆ ಬರುವುದಾದ್ರೆ ಯಾಕೆ ನಾವು ಅಥವಾ ಮೂಡುಬಿದ್ರೆ ಕ್ಷೇತ್ರದ ಜನ ಉಮನಾಥ್ ಕೋಟ್ಯಾನ್ರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಬೇಕು? ಏನ್ ಕಾರಣ ಕೊಡ್ತೀರಿ? ಉಮನಾಥ್ ಕೋಟ್ಯಾನ್ರಿಗೆ ಮತ ನೀಡಬೇಕು ಅಂತ ನಾನು ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿಗೆ ಮತ ಯಾಕೆ ನೀಡಬೇಕು ಅಂತ ಏನನ್ನ ನಿರೀಕ್ಷೆ ಮಾಡಬಹುದಾ? ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಮತವನ್ನು ಕೊಟ್ರೆ ಬಹುಶಃ ನಾನು ಹೇಳಿದಾಗೆ ಬಿಜೆಪಿಯಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದು ಬಂದಂತ ನಾನು ಬಿಜೆಪಿಯಲ್ಲಿ ನನಗೆ ಯಾರು ಮತ ಹಾಕಿದ್ದಾರೆ ಅವರಿಗೆ ಮಾತ್ರ ಶಾಸಕನಾಗಿರುವುದಿಲ್ಲ. ಖಂಡಿತ ಇಡೀ ಕ್ಷೇತ್ರದ ಪ್ರತಿಯೊಬ್ಬ ಜನರಿಗೂ ಜಾತಿ ಮತ ಭೇದ ಮರೆತು ನ್ಯಾಯವನ್ನು ಕೊಡ್ಲಿಕ್ಕಾಗಿ ಖಂಡಿತವಾಗಿ ಹೋರಾಟ ಮಾಡ್ತೇನೆ, ಅಥವಾ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಅದಕ್ಕಾಗಿ ಜನರು ಓಟು ಕೊಡಬೇಕು. ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಏನಂತ ಹೇಳಿದ್ರೆ, ಯಾರು ಮತ ಹಾಕಿದ್ದಾರೆ ಅವ್ರು ಮಾತ್ರ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಾರೆ. ಅಂತ ಮಾತು ಬರಬಾರದು. ಅವ ಕಾಂಗ್ರೆಸ್ಸಿನ ಇವ ಬಿಜೆಪಿ ಅವ ದಳದವಲ್ಲ, ಇವ ನಮ್ಮ ಶಾಸಕ, ಇವ ನಮ್ಮ ಜನಪ್ರತಿನಿಧಿ ಅಂತ ಜನರಲ್ಲಿ ಭಾವನೆ ಬರಬೇಕು. ಅದಕ್ಕಾಗಿ ನೀವು ಓಟ್ ಹಾಕಬೇಕು. ಮತ್ತೆ ಇವತ್ತು ಇಡೀ ಮೂಡುಬಿದ್ರೆ ಕ್ಷೇತ್ರದ ಜನರ ಸುಖ ಕಷ್ಟಗಳಲ್ಲಿ ಯಾವುದೇ ರೀತಿಯ ಸ್ಪಂದನೆ ಇರಲಿ, ಅವರಿಗೆ ನ್ಯಾಯವನ್ನು ಕೊಡುವಂಥದ್ದು, ಅವರಿಗೆ ನಿಜವಾದಂತಹ ನ್ಯಾಯ ಸಿಕ್ಕುವಂಥ ಕೆಲಸವನ್ನು ಈ ಭಾಜಪದ ಒಬ್ಬ ಶಾಸಕ ಮಾಡ್ತಾನೆ ಅನ್ನೋ ಭರವಸೆಯನ್ನು ನಾವು ಕೊಡ್ತೇವೆ. ಅದಕ್ಕಾಗಿ ಆಗಬೇಕು. ಮತ್ತು ಭ್ರಷ್ಟಾಚಾರವನ್ನು ಕಣ್ಣೆತ್ತಿಯೂ ನೋಡಿದಂತಹ ವ್ಯಕ್ತಿ ನಾನಲ್ಲ. ನೀವು ನೋಡಿರ್ಬೋದು, ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಅಧ್ಯಕ್ಷನಾಗಿ 1 ವರ್ಷ 3 ತಿಂಗಳು ಕೆಲಸ ಮಾಡಿದ್ದೇನೆ. ಅಲ್ಲಿಯ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಿದ್ದೇನೆ. ಭ್ರಷ್ಟಾಚಾರ ಮಾಡುವವರನ್ನು ನೋಡಿದ್ರು ನನಗೆ ಆಗುದಿಲ್ಲ, ಮಾಡುದು ಬಿಡಿ, ಸಾಕಷ್ಟು ಹೊಸತನಗಳನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಬಹುಶಃ ನನ್ನನ್ನು ನಾನು ಹೇಳಬಾರ್ದು, ನನ್ನ ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ. ನನ್ನ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರಿರ್ಬೋದು, ಎಲ್ಲ ನಮ್ಮ ನಾಯಕರು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ನನ್ನ ಮನಸ್ಸಿನಲ್ಲಿರುವಂಥದ್ದು ಏನಂತ ಕೇಳಿದರೆ, ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ, ಉಡುಪಿ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿಯೇ ಒಬ್ಬ ಶಾಸಕ ಅಂತ ಹೇಳಿದರೆ ಹೀಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡುವ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ. ಒಬ್ಬ ಶಾಸಕನಾಗಿದ್ದರೆ ಹೀಗೆ ಇರಬೇಕು ಅಂತ. ಯಾಕೆಂತೇಳಿ ನಾನು ತಳಮಟ್ಟದಿಂದ ಬೆಳೆದು ಬಂದವ. ಒಬ್ಬ ಕಷ್ಟ ಎಂದರೆ ಏನು, ಸುಖ ಎಂದರೆ ಏನು ಅಂತ ನಾನು ಬಹಳ ಕಷ್ಟ ಸುಖಗಳಿಂದಲೇ ಮೇಲೆ ಬಂದವ. ಆದ್ದರಿಂದ ಕಷ್ಟದ ಬಗ್ಗೆ, ಜನರ ಅಳಲಿನ ಬಗ್ಗೆ ನನಗೆ ತುಂಬ ಅರಿವಿದೆ. ಆದ್ದರಿಂದ ಅರಿವಿನಿಂದ ಒಬ್ಬ ಜನಸಾಮಾನ್ಯರಿಗೆ, ಒಬ್ಬ ದುರ್ಬಲ ವರ್ಗದವನಿಗೂ ಯಾವುದೇ ರೀತಿಯ ಅನ್ಯಾಯ ಆದಾಗ ನಾವು ಚುನಾವಣೆ ಬರುವಾಗ ಕೈ ಮುಗಿತೇವೆ, ಕಾಲಿಡಿತೇವೆ. ಇದು ನಿರಂತರವಾಗಿ ನಾನು ಶಾಸಕನಾದರೂ ಕೈ ಮುಗಿಯುವವನಿಗೆ ಕೈ ಮುಗಿತೇನೆ, ಕಾಲಿಡುವವನ ಕಾಲಿಡಿತೇನೆ, ಕಣ್ಣೀರೊರೆಸುವವನ ಕಣ್ಣೀರೊರೆಸ್ತೇನೆ. ಯಾರಿಗೆ ನಾವು ಗೌರವ ಕೊಡಬೇಕು ಅವರ ಗೌರವ ಕೊಡುವ ಕೆಲಸವನ್ನು ಮಾಡ್ತೇನೆ. ಅಂಥ ಒಬ್ಬ ಶಾಸಕರನ್ನು ನೀವು ಆಯ್ಕೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಮೂಡುಬಿದ್ರೆಯಲ್ಲಿ ಅವಕಾಶವನ್ನು ಕೊಟ್ಟಿದೆ. ಅಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ. ಅದಕ್ಕಾಗಿ ನೀವು ಮತ ಹಾಕಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.